कैसे दिसता मम्मी? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಿನಿ ವ್ಲಾಗ್. ಈವ್ನಿಂಗ್ ಟೈಮ್ ನಾನು ಮತ್ತು ಮಮ್ಮಿ ಶಾಪಿಂಗ್ ಹೊರಟಿದ್ದೇವೆ ಮಂಗಳೂರಿಗೆ. 2 ಫಂಕ್ಷನ್ ಇತ್ತು. ಒಂದು ಫಂಕ್ಷನ್ನ ಥೀಮ್ ಲ್ಯಾವೆಂಡರ್ ಆಗಿದ್ರೆ ಇನ್ನೊಂದು ಪರ್ಪಲ್ ಆಗಿತ್ತು. ಸೊ 2 ಫಂಕ್ಷನ್ಗೆ 2 ಔಟ್ಫಿಟ್ ಹೊಲಿಯೋದು ಯಾಕೆ, 2 in 1 ಔಟ್ಫಿಟ್ ಮಾಡುವಂತ ನನ್ನ ಮನಸ್ಸಲ್ಲಿತ್ತು. ಸೊ ಅದಕ್ಕೋಸ್ಕರ ಈ ಪ್ಲೇನ್ ವಿಚಿತ್ರ ಸಿಲ್ಕ್ ಲ್ಯಾವೆಂಡರ್ ಫ್ಯಾಬ್ರಿಕ್ ಮತ್ತು ಈ ಪರ್ಪಲ್ ಕಲರ್ ಫ್ಯಾಬ್ರಿಕನ್ನು ಪರ್ಚೇಸ್ ಮಾಡಿದೆ. ಈ ಕಾಂಬಿನೇಷನ್ ಹೇಗೆ ಬರುತ್ತೆ ಅಂತ ನಂಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಏನು ಹೊಲಿಯೋದಂತ ಕೂಡ ಮನಸ್ಸಲ್ಲಿಲ್ಲ. ಈ ಲ್ಯಾವೆಂಡರ್ ಮಟೀರಿಯಲ್ ಸ್ಕರ್ಟ್ ಮಾಡಿ ಈ ಪರ್ಪಲ್ ಮಟೀರಿಯಲಲ್ಲಿ ಬ್ಲೌಸ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದರ ಪ್ರಕಾರ ಮೆಟೀರಿಯಲ್ನ ತಗೊಂಡೆ. ಈ ಕಾಂಬಿನೇಷನ್ ಹೇಗೆ ಅನ್ನಿಸ್ತು ನಿಮಗೆ ಅಂತ ನಂಗೆ ತಿಳಿಸಿ. ಶಾಪಿಂಗ್ ಎಲ್ಲ ಆದಮೇಲೆ ನಾವು ಹೋದದ್ದು ಐಡಿಯಲ್ಗೆ ಹೋಗಿ ಗೋಬಿ ಮಂಚೂರಿ, ಪನ್ನೀರ್ ದೋಸೆ, ಐಸ್ ಕ್ರೀಮ್ ತಿಂದ್ವಿ. ಡೇ ಅಂತೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಈ ಐಸ್ ಕ್ರೀಮ್ನ ಹೆಸರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ ಬಾಯ್.